ಪುತ್ತೂರು ಉಪ್ಪಿನಂಗಡಿಗೆ ವಿಶೇಷ ರೀತಿಯ ರಸ್ತೆಯ ಕಲ್ಪನೆ ಇತ್ತು. ಅದಕ್ಕೆ ಪೂರಕವಾಗಿ ಇವತ್ತು ಅನುದಾನ ಬಂದಿದೆ. ಈ ವರ್ಷ ಇನ್ನು 15 ಕೋಟಿ ರೂಪಾಯಿ ಬಂದಿದೆ. ಒಟ್ಟು ಚತುಷ್ಪಥ ರಸ್ತೆ ಮಾಡಲಿದ್ದೇವೆ. ಅದು ಕೂಡ ಸಂಪೂರ್ಣ ಕಾಂಕ್ರೀಟ್ ರಸ್ತೆಯಾಗಲಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು. ಲೋಕೋಪಯೋಗಿ ಇಲಾಖೆ ಎಸ್ಎಚ್ಡಿಪಿ ಹಂತದ 2023-24ನೇ ಅನುದಾನದಡಿಯಲ್ಲಿ ಗುರಾಯಿನಕೆರೆ ಉಪ್ಪಿನಂಗಡಿ ರಸ್ತೆಯ ಆಯ್ದ ಭಾಗಗಳಲ್ಲಿ ನಡೆಯುವ 20 ಕೋಟಿ ರೂಪಾಯಿ ಕಾಮಗಾರಿಗೆ ಅವರು ಶಿಲಾನ್ಯಾಸವನ್ನ ನೆರವೇರಿಸಿ ಮಾತನಾಡಿದರು. ಒಟ್ಟಿನಲ್ಲಿ ಮಾದರಿ ರಸ್ತೆಯಾಗಲಿದೆ. ವಿರೋಧ ಪಕ್ಷದವರ ಹೇಳಿಕೆಗೆ ಯಾವುದೇ ಉತ್ತರ ಕೊಡಲು ಹೋಗುವುದಿಲ್ಲ. ಕೆಲಸ ಮಾಡುವ ಮೂಲಕ ಉತ್ತರ ಕೊಡುವ ಕೆಲಸ ಮಾಡಲಾಗುತ್ತಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆಯಲ್ಲಿ ಬಿದ್ದಿರುವ ಹೊಂಡ ಮುಚ್ಚುವ ಕೆಲಸ ಆಗಲಿದೆ. ಸುಮಾರು 150 ಕೋಟಿ ರೂಪಾಯಿಗೆ ಈ ಹಿಂದೆ ಮಾಡಿದ ಶಿಲಾನ್ಯಾಸ ಕಾಮಗಾರಿ ಆರಂಭಗೊಳ್ಳಲಿದೆ ಎಂದರು. ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಪುತ್ತೂರಿನಿಂದ ಉಪ್ಪಿನಂಗಡಿ ಹೋಗುವ ರಸ್ತೆಯನ್ನು ಒಂದು ವಿಶೇಷ ರೀತಿಯ ರಸ್ತೆಯನ್ನಾಗಿ ಮಾಡಬೇಕಂತ ಒಂದು ನಮ್ಮ ಕಲ್ಪನೆ ಇತ್ತು. ಅದಕ್ಕೆ ಪೂರಕವಾಗಿ 2023-24ರ ಸಾಲಿನಲ್ಲಿ ಬಂದಿರುವಂತಹ ಅನುದಾನ 20 ಕೋಟಿ ರೂಪಾಯಿ ಬಂದಿದೆ. 2024-25 ಈ ವರ್ಷದಲ್ಲಿ ಇನ್ನೂ 15 ಕೋಟಿ ರೂಪಾಯಿ ಕೂಡ ಬಂದಿದೆ. ಅದು ಇನ್ನು ಟೆಂಡರ್ ಆಗಲಿಕ್ಕಿದೆ. ಅದರ ಶಿಲಾನ್ಯಾಸ ಮುಂದಿನ ದಿವಸಗಳಲ್ಲಿ ಆಗಲಿಕ್ಕಿದೆ. ಇವತ್ತು 4 ಲೇನ್ ರಸ್ತೆಯನ್ನು ಮಾಡಬೇಕು, ಚತುಷ್ಪಥ ರಸ್ತೆಯನ್ನು ಮಾಡಬೇಕು. ಅದರಲ್ಲೂ ಕೂಡ ನೀವು ಈ ಹಿಂದೆ ಮಾಡಿದ ರಸ್ತೆಗಳು ನೋಡಿರ್ಬೋದು. ಬಹುಶಃ 3-4 ವರ್ಷ ಆಗಿದೆ ಈ ರಸ್ತೆಗಳಿಗೆ. ಈಗ ಅದರಲ್ಲಿ ನಾವು ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಒಂದು ಅತ್ಯಂತ ಹೆಚ್ಚು ಮಳೆ ಬಂದಿದ್ದರಿಂದ ಈ ವರ್ಷ ರಸ್ತೆಗಳು ತುಂಬ ಹದಗೆಟ್ಟಿವೆ. ಅದರ ರಿಪೇರಿ ಕೆಲಸವನ್ನು ಕೂಡ ಈಗ ಕೈಗೊಂಡಿದ್ದೀವಿ. ಯಾಕೆ ಆರಂಭ ಮಾಡಲಿಲ್ಲ ಅಂತ ಹೇಳಿದ್ರೆ ಮಳೆ ನಿಲ್ಲದ ಕಾರಣ. ಮಳೆ ನಿಂತು ಕನಿಷ್ಠ 10 ದಿವಸ ಆದರೂ ಆಗಬೇಕು. ಆನಂತರ ಅದರ ಕಾಮಗಾರಿ ಕೂಡ ಮುಂದೆ ತಗೊಳ್ಳಿಕ್ಕಿದ್ದೀವಿ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಳ್ವ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್, ಅಕ್ರಮ ಸಕ್ರಮ ಸಮಿತಿಯ ಸದಸ್ಯ ಮೊಹಮ್ಮದ್ ಬಡಗನೂರು, ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ್ ಶೆಟ್ಟಿ, ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದ್ಮನಾಭ ಪೂಜಾರಿ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎಂಬಿ ವಿಶ್ವನಾಥ್ ರೈ, ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೌಸಿಫ್ ಯುಟಿ, ನಗರಸಭೆಯ ಮಾಜಿ ಉಪಾಧ್ಯಕ್ಷ ಲ್ಯಾನ್ಸಿ ಮಸ್ಕರೇನಸ್, ನಗರಸಭೆಯ ಮಾಜಿ ಸದಸ್ಯ ಎಚ್ ಮೊಹಮ್ಮದ್ ಅಲಿ, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ರಾಜೇಶ್ ಶೆಟ್ಟಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.